ಮಳೆಗಾಲ ಬಂತೆಂದ್ರೆ ಮಳೆಯ ಪ್ರವಾಹದ ಜೊತೆಗೆ ಸಿಡಿಲು ಕೂಡ ಬರುವುದು ಸಾಮಾನ್ಯ. ಅದರಲ್ಲೂ ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ಬರುವ ಸಿಡಿಲು ಮಿಂಚಿಗೆ ಜನರು ಬಲಿಯಾಗುತ್ತಿರುವುದನ್ನು ನೋಡಿದ್ದೇವೆ. ಸಿಡಿಲಿಗೆ ಹೆಚ್ಚು ಬಲಿಯಾಗುವ ಪ್ರದೇಶಗಳನ್ನು ಗುರುತಿಸಿ ಆ ಭಾಗದಲ್ಲಿ ಮಿಂಚು ಬಂಧಕವನ್ನು ಅಳವಡಿಸುವ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳುಹಿಸಿ 2 ವರ್ಷಗಳು ಕಳೆದರೂ ಈವರೆಗೆ ಇದರ ವ್ಯವಸ್ಥೆಯಾಗದಿರುವುದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯದ ಒಂದು ಭಾಗವಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕೆಲವೊಮ್ಮೆ ನಮ್ಮ ಆಡಳಿತ ವ್ಯವಸ್ಥೆಯು ಎಷ್ಟು ಜಡ್ಡು ಕಟ್ಟಿದೆ ಎಂದರೆ, ಒಂದು ಕೆಲಸವನ್ನ ಮಾಡದಿದ್ದಲ್ಲಿ ಅದರಿಂದ ಕೆಟ್ಟ ಪರಿಣಾಮಗಳು ಬರುವುದು ಗ್ಯಾರಂಟಿ ಎನ್ನುವುದು ತಿಳಿದಿದ್ರೂ ಕೆಲಸವನ್ನ ಮಾಡದೆ ಅದರಿಂದ ಸಂಭವಿಸುವ ಕೆಟ್ಟ ಪರಿಣಾಮಗಳನ್ನು ಕಾಯುವಂತಹ ಹಂತಕ್ಕೆ ತಲುಪಿದೆ. ಇಂತಹ ಜಡ್ಡು ಕಟ್ಟಿದ ವ್ಯವಸ್ಥೆಗೆ ಸಾಕಷ್ಟು ಉದಾಹರಣೆಗಳನ್ನ ನೀಡಬಹುದಾಗಿದ್ದು, ಇವುಗಳಲ್ಲಿ ಕರಾವಳಿ ಭಾಗದಲ್ಲಿ ಸಿಡಿಲಿನ ಆರ್ಭಟಕ್ಕೆ ಜನ ಬಲಿಯಾಗುವುದನ್ನು ತಡೆಯಲು ಮಿಂಚು ಪ್ರತಿಬಂಧಕದ ಅಳವಡಿಕೆಯ ವ್ಯವಸ್ಥೆಯೂ ಒಂದಾಗಿದೆ. ಕರಾವಳಿ ಪ್ರದೇಶದಲ್ಲಿ ಮಳೆಗಾಲ ಬಂತೆಂದ್ರೆ ಜನರಿಗೆ ಎಷ್ಟು ಖುಷಿಯೋ ಅಷ್ಟೇ ದುಃಖವೂ ಆಗುವುದು ಹೆಚ್ಚು. ಕರಾವಳಿಯಲ್ಲಿ ಮೆಗಾ ಸ್ಫೋಟದ ರೀತಿಯಲ್ಲಿ ಮಳೆ ಬರುತ್ತಿದ್ದು, ಇದರ ಜೊತೆಗೆ ಸಿಡಿಲು ಮಿಂಚುಗಳ ಆರ್ಭಟವೂ ಹೆಚ್ಚಾಗಿರುತ್ತದೆ. ಇಂತಹ ಸಮಯದಲ್ಲಿ ಸಿಡಿಲಿಗೆ ತುತ್ತಾಗಿ ಜನರ ಪ್ರಾಣ ಬಲಿಯಾಗುವ ಸನ್ನಿವೇಶಗಳು ಹೆಚ್ಚಾಗಿದೆ. ಕರಾವಳಿ ಜಿಲ್ಲೆಯಾದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ಮಳೆಗಾಲದಲ್ಲಿ ಸಿಡಿಲಿಗೆ ಬಲಿಯಾಗಿ ಸಾವನ್ನಪ್ಪುವವರ ಸಂಖ್ಯೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಗಣನೀಯ ಏರಿಕೆಯಾಗುತ್ತಿದೆ. 2014ರಿಂದ 2018ರ ಸಾಲಿಗೆ ಈ ಸಂಖ್ಯೆ 30ರ ಗಡಿ ದಾಟಿದೆ. ಅದರಲ್ಲೂ ಸರ್ಕಾರಿ ಮಾಹಿತಿಯ ಪ್ರಕಾರ ಪುತ್ತೂರು ತಾಲೂಕಿನೊಂದರಲ್ಲಿ ಸುಮಾರು 20 ಮಂದಿ ಮೃತಪಟ್ಟಿದ್ದಾರೆ. ಇದು ಸರ್ಕಾರದ ಲೆಕ್ಕಾಚಾರವಾದರೆ, ಸರ್ಕಾರದ ಲೆಕ್ಕಾಚಾರದಿಂದ ಹೊರತುಪಡಿಸಿಯೂ ಸಾವುಗಳು ಸಂಭವಿಸಿದ್ದು, ಸಣ್ಣ ಪುಟ್ಟ ಹಾಗೂ ಗಂಭೀರ ಗಾಯಗೊಂಡವರ ಸಂಖ್ಯೆ ಹಲವಿದೆ. ಜಿಲ್ಲೆಯಲ್ಲಿ ಒಟ್ಟು ಸಿಡಿಲಿನ ಹೊಡೆತದ ಸಾವು ಇಲ್ಲಿನ ಪ್ರತಿ ಕುಟುಂಬಗಳನ್ನ ದಿಕ್ಕುಪಾಲು ಮಾಡಿದೆ. ಕೇವಲ ಪ್ರಾಣಹಾನಿಯಲ್ಲದೆ ಮನೆ, ಆಸ್ತಿಪಾಸ್ತಿ, ಜಾನುವಾರುಗಳ ಸಾವು ಹೀಗೆ ಎಲ್ಲವನ್ನ ಹಾನಿ ಮಾಡುತ್ತಿರುವ ಈ ಸಿಡಿಲಿನಿಂದ ಇಲ್ಲಿನ ಜನರನ್ನ ರಕ್ಷಿಸಲು ಪರಿಹಾರವಿದ್ರೂ ಆಡಳಿತ ವ್ಯವಸ್ಥೆ ಮಾತ್ರ ಪರಿಹಾರವನ್ನ ಕಲ್ಪಿಸಲಾರದಷ್ಟು ಜಡ್ಡು ಕಟ್ಟಿ ಹೋಗಿದೆ. ಸುಮಾರು 9 ಕಡೆಯಲ್ಲಿ ಮಿಂಚು ಪ್ರತಿಬಂಧಕವನ್ನು ಅಳವಡಿಕೆ ಮಾಡ್ತೇವೆ, ಅದಕ್ಕಾಗಿ ಅನುದಾನ ಕೊಡಬೇಕು ಅಂದರೆ ಸರ್ಕಾರಕ್ಕೆ ಈ ಹಿಂದಿನ ತಹಸೀಲ್ದಾರರು ಕುಳ್ಳೇಗೌಡ ಎಂಬುವರು ಸರ್ಕಾರಕ್ಕೆ ಪತ್ರ ಬರೆದಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಒಂದಷ್ಟು ಪತ್ರವ್ಯವಹಾರವನ್ನು ಮಾಡಿದ್ದೇವೆ, ಮಾಧ್ಯಮಗಳ ಗಮನಕ್ಕೆ ಕೂಡ ತಂದಿದ್ದೇವೆ. ಇದನ್ನು ಆದಷ್ಟು ಬೇಗ ಮಾಡಬೇಕು ಮತ್ತು ಜನಪ್ರತಿನಿಧಿಗಳು ಕೂಡ ಒಂದಷ್ಟು ಒತ್ತಡವನ್ನು ಸರ್ಕಾರದ ಮೇಲೆ ಹೇರಬೇಕು. ಸರ್ಕಾರದ ಮೇಲೆ ಜನಪ್ರತಿನಿಧಿಗಳು ಒತ್ತಡ ಹೇರದಿದ್ದರೆ ಅಲ್ಲಿ ಕೆಲಸ ಆಗುವುದಿಲ್ಲ. ಸಾವು ನೋವು ಸಂಭವಿಸುವ ಮೊದಲು ಅವರಿಗೆ ಅದಕ್ಕೆ ತಾಂತ್ರಿಕ ವ್ಯವಸ್ಥೆ ಮಾಡಿಕೊಂಡವರಿಗೆ ಪರಿಹಾರ ಕೊಡಬೇಕು ಅಂತ ನಾವು ಕೇಳಬೇಕು. ಸಿಡಿಲಿನ ಹೊಡೆತದ ಅಪಾಯವನ್ನ ತಡೆಯಲು ವೈಜ್ಞಾನಿಕ ಮಾರ್ಗೋಪಾಯಗಳಿದ್ದು, ಆದರೆ ಇದನ್ನ ಅನುಷ್ಠಾನಕ್ಕೆ ತರುವಂತಹ ಇಚ್ಛಾಶಕ್ತಿಯ ಕೊರತೆ ಮಾತ್ರ ಹೆಚ್ಚಾಗಿದೆ. ಹಿಂದೆ ಬ್ರಿಟಿಷರು ಇದ್ದ ಸಮಯದಲ್ಲಿ ಈ ಸಿಡಿಲಿನ ಹೊಡೆತದಿಂದ ಜನರ ಪ್ರಾಣವನ್ನ ರಕ್ಷಿಸುವ ಉದ್ದೇಶದಿಂದ ಪುತ್ತೂರು ತಾಲೂಕಿನ ಪ್ರತಿ ಎತ್ತರದ ಬೆಟ್ಟದ ತಪ್ಪಲಿನಲ್ಲಿ ಎತ್ತರವಾದ ಮಿಂಚು ಬಂಧಕವನ್ನ ಅಳವಡಿಸಿದ್ರು. ಈ ಮಿಂಚು ಬಂಧಕವು ಸಿಡಿಲು ಮಿಂಚಿನ ಪ್ರಖರತೆಯನ್ನ ಸಂಪೂರ್ಣ ಕಡಿಮೆ ಮಾಡುವುದರಿಂದ ಪ್ರಾಣಹಾನಿಯಂತಹ ಅವಘಡಗಳನ್ನು ತಪ್ಪಿಸಲು ಸಾಧ್ಯವಿದೆ. ಆದರೆ ಬ್ರಿಟಿಷರು ಹಾಕಿದ ಇಂಥ ಹಲವು ಮಿಂಚು ಬಂಧಕಗಳು ನಿರ್ವಹಣೆಯಿಲ್ಲದೆ ಗುಜರಿ ಅಂಗಡಿಗಳಿಗೆ ಸೇರಿದೆ. ಇದೀಗ ಮಿಂಚು ಬಂಧಕಗಳನ್ನು ಅಳವಡಿಸಿ ಜನರ ಆಸ್ತಿಪಾಸ್ತಿ ಹಾಗೂ ಪ್ರಾಣವನ್ನ ರಕ್ಷಿಸಬೇಕೆಂಬ ಬೇಡಿಕೆಯೂ ಹೆಚ್ಚಾದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತವು 2014ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಿಂಚು ಬಂಧಕವನ್ನ ಅಳವಡಿಸಬೇಕು ಎನ್ನುವ ಕುರಿತು ಸಮೀಕ್ಷೆಯನ್ನು ಕೂಡ ನಡೆಸಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ 1/12/2016ರಂದು ದಕ್ಷಿಣ ಕನ್ನಡ ಜಿಲ್ಲೆಯ 13 ಸ್ಥಳಗಳಲ್ಲಿ ಮಿಂಚಿನ ಪ್ರತಿಬಂಧಕವನ್ನು ಅಳವಡಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅದರಲ್ಲಿ 13 ಮಿಂಚಿನ ಪ್ರತಿಬಂಧಕಗಳ ಪೈಕಿ 2 ಮಿಂಚಿನ ಪ್ರತಿಬಂಧಕಗಳು, ಒಂದು ಕೆಯ್ಯೂರು ಗ್ರಾಮದಲ್ಲಿ, ಇನ್ನೊಂದು ನೆಲ್ಯಾಡಿ ಗ್ರಾಮದಲ್ಲಿ ಮಿಂಚಿನ ಪ್ರತಿಬಂಧಕ ಅಳವಡಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸದ್ಯದಲ್ಲೇ ಈ ಮಾನ್ಯ ಜಿಲ್ಲಾಧಿಕಾರಿ ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿ ಬಾಕಿ ಇದೆ. ಪುತ್ತೂರು ತಾಲೂಕಿನಲ್ಲಿ ಕೆಯ್ಯೂರು ಗ್ರಾಮದಲ್ಲಿ ಮತ್ತು ಕಡಬ ತಾಲೂಕಿನಲ್ಲಿ ನೆಲ್ಯಾಡಿ ಗ್ರಾಮದಲ್ಲಿ ಮಿಂಚಿನ ಪ್ರತಿಬಂಧಕಗಳನ್ನು ಅಳವಡಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದರಿಂದ ಸದ್ಯದಲ್ಲೇ ಮಂಜೂರಾಗುವ ಸಾಧ್ಯತೆ ಇರುತ್ತದೆ. ಮಂಜೂರಾದ ತಕ್ಷಣ ಕೆಯ್ಯೂರು ಗ್ರಾಮ ಹಾಗೂ ನೆಲ್ಯಾಡಿ ಗ್ರಾಮದಲ್ಲಿ ಮಿಂಚಿನ ಪ್ರತಿಬಂಧಕಗಳನ್ನು ಅಳವಡಿಸಲು ತಾಲೂಕು ಆಡಳಿತ ವತಿಯಿಂದ ಕ್ರಮ ವಹಿಸಲಾಗುವುದು. ಪ್ರಾಣ ಹೋದ ಮನೆಗೆ ಪರಿಹಾರ ನೀಡುವ ಬದಲು ಪ್ರಾಣ ಹೋಗದಂತೆ ತಡೆಯುವ ಕೆಲಸವನ್ನ ಮೊದಲೇ ಮಾಡಬೇಕೆಂಬ ಅರಿವಿದ್ರೂ ಇಂತಹ ಉದಾಸೀನತೆ ಏಕೆ ಎನ್ನುವ ಪ್ರಶ್ನೆ ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ.
ಅನಿಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.